ಉದ್ಯಾವರ ಶ್ರೀ ದೈವಗಳ ಕಿರುವಾಲು ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ದೈವಗಳ ಉಜ್ಜಾಲಿನ ಪ್ರತಿಷ್ಠಾ ಕಲಶಾಭಿಷೇಕ. ಇತಿಹಾಸ ಪ್ರಸಿದ್ಧ ಉದ್ಯಾವರ ಮಾಡ ದೈವಗಳ ಕಿರುವಾಲು ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ದೈವಗಳ ಉಜ್ಜಾಲಿನ ಪ್ರತಿಷ್ಠಾ ಕಲಶಾಭಿಷೇಕ ಮಾರ್ಚ್ 23ರಿಂದ 26ರ ತನಕ ಬ್ರಹ್ಮಶ್ರೀ ಬಡಾಜೆ ಗೋಪಾಲಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. 24ರಂದು ಬೆಳಿಗ್ಗೆ 7 ಗಂಟೆಗೆ ಶ್ರೀ ಅನ್ನದೈವದ ಭಂಡಾರ ಮನೆಯಲ್ಲಿ ಗಣಪತಿ ಹೋಮ 10:10ರ ಶುಭ ಲಗ್ನದಲ್ಲಿ ಶ್ರೀ ದೈವಗಳ ಕಿರುವಾಲು ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ನಡೆಯಿತು. ಮಾರ್ಚ್ 25ರ ಮಂಗಳವಾರ ಸಂಜೆ 5 ಗಂಟೆಗೆ ತಮ್ಮ ದೈವದ ಮಾಡದಲ್ಲಿ ವಾಸ್ತುಪೂಜೆ, ತಮ್ಮ ದೈವದ ಉಜ್ಜಾಲಿನ ಆದಿವಾಸ ಕಲಶಾದಿವಾಸ ನಡೆಯಲಿದೆ. 26ರಂದು ಬೆಳಿಗ್ಗೆ 7 ಗಂಟೆಗೆ ತಮ್ಮ ದೈವದ ಮಾಡದಲ್ಲಿ ಗಣಪತಿ ಹೋಮ, 8:45ರ ಶುಭ ಲಗ್ನದಲ್ಲಿ ಶ್ರೀ ದೈವಗಳ ಉಜ್ಜಾಲಿನ ಪ್ರತಿಷ್ಠಾ ಕಲಶಾಭಿಷೇಕ ನಡೆಯಲಿದೆ. కోడిద పొత్తుడు పోయేద పొత్తుకు ఎంకల బండార కొట్టెడు వాస్తు పూజల మంతుండరు ఇక్కడ సాನ್ನಿಧ್ಯ ಶುದ್ಧ ಮಂಡಲ ಮಂತುಂಡೆ ರತೆ ತಂತ್ರಿದಾರೆ ಇನಿ ಕಾಂಡದ ಪೊತ್ತುಡು ಮಹಾಗಣಪತಿಗೆ ಸೇವೆಯನ್ನು ಕೊಡುಂಟೆ ಸ್ಥಳ ಶುದ್ಧಿ ಲಕ್ಕ ಆಯ್ಲಕ್ಕ